ಟ್ರಾಲಿಗರ ಪ್ರಮುಖ ತಾರೆಯಾದ ಟ್ರಂಪ್ ಅಮೆರಿಕಕ್ಕೆ ಮುಜುಗರ. ಅಮೆರಿಕದ ಮಾತು ಕೇಳಿ ಸಂದಿಗ್ಧತೆಯಲ್ಲಿ ಸಿಲುಕಿದ ಇಸ್ರೇಲ್. ಅಮೆರಿಕ ಕಾಲಿಡಿದು ಕೇಳಿಕೊಂಡದ್ದಕ್ಕೆ ಸೀಸ್ ಫೈರ್ ಒಪ್ಪಿಕೊಂಡಿದ್ದೇವೆ ಇರಾನ್. ಅಭಿನಂದನ್ ವರ್ಧಮಾನ್ ಸೆರೆ ಹಿಡಿದಿದ್ದ ಪಾಕ್ ಸೇನಾ ಮೇಜರ್ ಎನ್ಕೌಂಟರ್ನಲ್ಲಿ ಹತ್ಯೆ. ಭಾರತದ ಕರಾಳ ಅಧ್ಯಾಯ ತುರ್ತು ಪರಿಸ್ಥಿತಿ 50 ವರ್ಷಗಳು. ಇಂದು ಬಾಹ್ಯಾಕಾಶ ಪ್ರಯಾಣಕ್ಕೆ ಹೊರಟಿರುವ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ ಗೋಕುಲಂ ಗೋಪಾಲನ್. ಜುಲೈ 1ರಿಂದ ರೈಲ್ವೆ ಟಿಕೆಟ್ ದರ 1 ಕಿಲೋಮೀಟರ್ಗೆ 1 ಪೈಸೆ ಹೆಚ್ಚಳ. ರೀಲ್ಸ್ ಮಾಡುವಾಗ 14ನೇ ಮಹಡಿಯಿಂದ ಜಾರಿ ಬಿದ್ದು ಆಂಧ್ರಪ್ರದೇಶ ಮೂಲದ 23 ವರ್ಷದ ನಂದಿನಿ ದುರ್ಮರಣ. ದೆಹಲಿಯ ರಾಸಾಯನಿಕ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ, 4 ಸಾವು. ಉಪ್ಪಿನಂಗಡಿ ನೆಲ್ಯಾಡಿ ಸಮೀಪದ ಮನ್ನಂಗುಂಡಿಯಲ್ಲಿ ಮತ್ತೆ ಗುಡ್ಡ ಕುಸಿತ, ವಾಹನ ಸಂಚಾರಕ್ಕೆ ಅಡಚಣೆ. ಇರಾನ್ ಇಸ್ರೇಲ್ ಸಂಘರ್ಷ, ಮಧ್ಯಪ್ರಾಚ್ಯ ವಿಮಾನಗಳ ಸಂಚಾರಕ್ಕೆ ಅಡ್ಡಿ, ಹಲವು ಸೇವೆಗಳು ರದ್ದು. ರೂಮಿನ ಕಿಟಕಿಗೆ ನೇಣು ಬಿಗಿದುಕೊಂಡು ವಿದ್ಯಾರ್ಥಿನಿ ಆತ್ಮಹತ್ಯೆ. ಬೆಂದೂರ್ವೆಲ್ ಖಾಸಗಿ ಕಾಲೇಜಿನ ದ್ವಿತೀಯ ವರ್ಷದ BA ವಿದ್ಯಾರ್ಥಿನಿ ಶ್ರೇಯಾ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿ. ಕಾರ್ಕಳದಲ್ಲಿ ಖಾಸಗಿ ಬಸ್ಗೆ BMW ಕಾರು ಡಿಕ್ಕಿ, ವಾಹನ ನಜ್ಜುಗುಜ್ಜು. ಜಾಂಡೀಸ್ಗೆ ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾಗಿದ್ದ ಯುವಕನೋರ್ವ ಮತ್ತೆ ಜ್ವರ ಉಲ್ಬಣಗೊಂಡು ಸಾವು. ಲ್ಯಾಲ ಗ್ರಾಮದ ವಿವೇಕಾನಂದ ನಗರದ ಸೋಮಣ್ಣ ಕುಂಬಾರ ಅವರ ಪುತ್ರ ಸಂದೀಪ್ ಕುಲಾಲ್ ಮೃತ ದುರ್ದೇವಿ. ಚಿಕ್ಕಮಗಳೂರಿನಲ್ಲಿ ಸಮವಸ್ತ್ರ ಧರಿಸದೆ ಶಾಲೆಗೆ ಹೋದರೆ ಬೈಯುತ್ತಾರೆಂದು ವಿಷ ಸೇವಿಸಿ ವಿದ್ಯಾರ್ಥಿನಿ ಆತ್ಮಹತ್ಯೆ. ಇನ್ಸ್ಟಾಗ್ರಾಂ ಲವ್ ಸ್ಟೋರಿ ಪರಿಚಯವಾಗಿ 10 ದಿನಕ್ಕೆ ಕೊಲೆಯಾದ ವಿವಾಹಿತ ಮಹಿಳೆ. ಹಾಸನ ಜಿಲ್ಲೆಯ ಹೊಸಕೊಪ್ಪಳ ಗ್ರಾಮದ ಪ್ರೀತಿಯನ್ನು ಕರೋಟಿ ಗ್ರಾಮದ ಪುನೀತ್ ಹತ್ಯೆಗೈದಿದ್ದಾನೆ. ಮೈದುಂಬಿ ಹರಿದ ಕಪಿಲ ನದಿ, ಶಿಶಿಲೇಶ್ವರ ದೇವಸ್ಥಾನ ಜಲಾವೃತ. ಕೇರಳದಲ್ಲಿ ಆಸ್ಪತ್ರೆಗಳ ದರೋಡೆಗೆ ಕಡಿವಾಣ, ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಜಾರಿಗೆ ಕೇರಳ ಹೈಕೋರ್ಟ್ ಆದೇಶ. ಅನ್ವರ್ UDF ಪ್ರವೇಶಕ್ಕೆ ಹಸಿರು ನಿಶಾನೆ, ಯಾವ ಕೀಲಿ ಕೈಯಿಂದ ಬಾಗಿಲು ಮುಚ್ಚಲಾಗಿದೆಯೋ ಅದೇ ಕೀಲಿ ಕೈಯಿಂದ ಬಾಗಿಲು ತೆರೆಯಲು ಸಾಧ್ಯವಿದೆ ಎಂದು ಸೂಚನೆ ನೀಡಿದ ಸನ್ನಿ ಜೋಸೆಫ್. ಕೇರಳ ರಾಜ್ಯ ರಸ್ತೆ ಸಾರಿಗೆ ಬಸ್ಸುಗಳಲ್ಲಿ ಇನ್ನು ಮುಂದೆ 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ. ಕೇರಳ ಸಾರಿಗೆ ಸಚಿವ KB ಗಣೇಶ್ ಕುಮಾರ್ ಹೇಳಿಕೆ. ವಯನಾಡ್ ಚೂರಲ್ ಮಲೆಯಲ್ಲಿ ಮತ್ತೆ ವರುಣನ ರುದ್ರನರ್ತನ,
ಶಾಶ್ವತ ಪರಿಹಾರಕ್ಕೆ ನಾಗರಿಕರ ಆಗ್ರಹ. ಮಂಜೇಶ್ವರದಲ್ಲಿ ಸಮುದ್ರದಲ್ಲಿ ಸಿಕ್ಕಿ ಹಾಕಿದ ಟಗ್ ಬೋಟ್ ಕರೆಗೆ ತರುವ ಪ್ರಯತ್ನದಲ್ಲಿ ಕೋಸ್ಟಲ್ ಪೊಲೀಸ್. ಸುರೇಶ್ ಗೋಪಿ ಚಿತ್ರ JSKಗೆ ಸೆನ್ಸರ್ ಬೋರ್ಡ್ ತಡೆ. ಚಿತ್ರದ ಹೆಸರಿನಿಂದ ಜಾನಕಿ ಹೊರತುಪಡಿಸುವಂತೆ ಆದೇಶ. ಮೊದಲ ಬಾರಿಗೆ ನಾಯಕನಾಗಿ ಶತಕ ಸಾಧಿಸಿದ ಗಿಲ್ ನಾಯಕತ್ವ ಬಗ್ಗೆ ಗಂಭೀರ್ ಪ್ರಶಂಸೆ.